ಜಾಗದ ವಿಚಾರಿಗೆ ತಕರಾರಿಗೆ ಸಂಬಂಧಿಸಿ ತಂಡವೊಂದು ಅಂಗಡಿಗೆ ನುಗ್ಗಿ 4 ಮೇಲೆ ಹಲ್ಲೆ ಮತ್ತು ಗುಂಡಾಗಿರಿ ನಡೆಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಪೇಟೆಯಲ್ಲಿ ನಡೆದಿದೆ. ಹರೀಶ್ ನಾಯ್ಕ, ಸುದರ್ಶನ್ ಕುಮಾರ್, ರಮಾನಂದ ಮತ್ತಿತರರು ಹಲ್ಲೆಗೊಳಗಾದವರು. ಬಜರಂಗ ದಳದ ಮುಖಂಡ ರೌಡಿ ಶೀಟರ್ ಭರತ್ ಕುಂಡೇಲು ಮತ್ತು ತಂಡದವರು ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಲಾಗಿದೆ. ಅಂಗಡಿಯ ಒಳಗಿದ್ದವರನ್ನ ಹೊರಗೆಳೆದು ನಡು ರಸ್ತೆಯಲ್ಲಿ ಹಲ್ಲೆಗೈಯಲಾಗಿದೆ. ಬಜರಂಗ ದಳದ ಜೀವನ್ ರೈ, ಭವಿಷ್, ಸಂದೀಪ್ ಎಂಬುವರು ರೌಡಿ ಶೀಟರ್ ಭರತ್ ಕುಂಡೇಲ್ ಜೊತೆ ಸೇರಿ ಹಲ್ಲೆಯನ್ನ ನಡೆಸಿದ್ದು ಈ ದೃಶ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಈ ಬಗ್ಗೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲನ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಭರತ್ ಕುಂಡೇಲು ಕಲ್ಲಡ್ಕದ ಬಜರಂಗ ದಳದ ಮುಖಂಡನಾಗಿದ್ದು ಆತನ ವಿರುದ್ಧ ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ತೆರೆಯಲಾಗಿದೆ. ಆತ 2017ರಲ್ಲಿ ನಡೆದ SDP ಕಾರ್ಯಕರ್ತ ಅಶ್ರಫ್ ಕಲಾಯಿ ಕೊಲೆ ಪ್ರಕರಣದ ಆರೋಪಿಯಾಗಿದ್ದಾನೆ.